ವಸಾಯ ತುಳು ಸಿನಿಮಾ ತುಳುನಾಡಿನ 70ರಿಂದ 80ರ ದಶಕದ ನಾಟಕ ರಂಗದ ಒಟ್ಟು ವ್ಯವಸ್ಥೆಯ ಒಂದು ಪ್ರತಿಬಿಂಬವಾಗಿ ಮೂಡಿಬಂದಿರುವ ತುಳು ಸಿನಿಮಾ ಇದೇ ಬರುವ ಅಕ್ಟೋಬರ್ 23ರಂದು ಕರ್ನಾಟಕದ ಮೊಟ್ಟಮೊದಲ OTT ಪ್ಲಾಟ್ಫಾರ್ಮ್ ವಿ4 ಸ್ಟ್ರೀಮ್ನಲ್ಲಿ ಸ್ಟ್ರೀಮಿಂಗ್ ಆಗಲು ತಯಾರಾಗಿ ನಿಂತಿರುವ ಸಿನಿಮಾ. ಇದುವರೆಗೂ ಬೇರೆ ಬೇರೆ ರೀತಿಯ ಕಥೆಯಾಧಾರಿತ ಸಿನಿಮಾಗಳಿಂದ ನಮ್ಮನ್ನೆಲ್ಲ ಮನರಂಜಿಸಿದ ವಿ4 ಸ್ಟ್ರೀಮ್ನಲ್ಲಿ ಇದೀಗ ನಿಜ ಜೀವನದ ಕಥೆಯನ್ನೊಳಗೊಂಡ ಕಲಾತ್ಮಕ ಸಿನಿಮಾ ಸ್ಟ್ರೀಮಿಂಗ್ ಆಗಲು ಸಜ್ಜಾಗಿ ನಿಂತಿದೆ. ಈ ಸಿನಿಮಾದ ಸ್ಪೆಷಲ್ ಡೀಟೇಲ್ಸ್ ನಿಮ್ಮ ಮುಂದೆ ಬರಲಿದೆ. ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಾನು ನಿಖಿತಾ ಪೂಜಾರಿ. ಸ್ಪಸ್ಪುರ ಘೋರ ಘೋರ ಥರು ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ಚೆ ರಾವಣನ ವೇಷ ಪಾಡ್ಯಡ ಬೆತ್ತ ವಾವೇಶಲ ತೋಜೊಂದೆ ಜಂಡು ಇಂದೇ ನಿನ್ನ ಕೊನೆ ನಿನ್ನ ರಂಗಭೂಮಿಯ ರಂಗಕರ್ಮಿಗಳ ಅದರಲ್ಲೂ ಪ್ರಮುಖವಾಗಿ ಸ್ತ್ರೀ ವೇಷಧಾರಿಗಳ ಬದುಕಿನ ಕಥಾ ತುಣುಕುಗಳನ್ನೊಳಗೊಂಡ ಈ ಸಿನಿಮಾದಲ್ಲಿ ನೈಜತೆಯ ಸಾರಾಂಶವೂ ಇದೆ. ಕಲಾಮಾತೆಯ ಆಶೀರ್ವಾದದೊಂದಿಗೆ ರಂಗ ಕಲಾವಿದನಾಗಿ ಬದುಕುತ್ತಿರುವ ಕಲಾವಿದನ ಕಲಾ ಜೀವನದ ಜೊತೆಗೆ ಸಾಂಸಾರಿಕ ಜೀವನದ ವಿಷಯದ ಕುರಿತ ಕಥೆಯನ್ನೊಳಗೊಂಡ ಸಿನಿಮಾ ಇದಾಗಿದೆ. ಹಾಗಿದ್ರೆ ಏನಿದು ಸಿನಿಮಾ? ಯಾವ ರೀತಿಯ ಕಥೆಯನ್ನೊಳಗೊಂಡ ಸಿನಿಮಾ ಇದಾಗಿದೆ ಹೇಳ್ತೇವೆ ನೋಡಿ. ವಸಾಯ ಹೆಸರೇ ಹೇಳುವಂತೆ ಪಾತ್ರದ ಪರಕಾಯ ಪ್ರವೇಶದ ಕುರಿತ ಸಿನಿಮಾ ಇದಾಗಿದೆ. ಪೊಂಡರಂಗದ ಆನಮನಸ್ಸು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದ್ದ ಕಲಾತ್ಮಕ ಚಿತ್ರದಲ್ಲಿ ಸ್ತ್ರೀ ವೇಷಧಾರಿಯೊಬ್ಬರ ಒಳಬೇಗುತಿ ಆತನ ಸಂಸಾರದಲ್ಲಿ ಯಾವ ರೀತಿ ಪ್ರಭಾವ ಬೀರಬಲ್ಲುದು ಎಂಬುದು ಸಿನಿಮಾದ ಒಟ್ಟು ತಾತ್ಪರ್ಯ. ಅಜ್ಜರು ಆತು ಮಲ್ಲ ಕಲಾವಿದರಿಗೆ ಆಂಡ ಎನ್ನು ಒಪ್ಪದ ಎಂಚಾತಿಜರು ಆಪೆ ಬಾಲೆ ನಿನ್ನ ಪೊಪ್ಪಲ ಮಲ್ಲ ಕಲಾವಿದೆ ಅಪ್ಪೆ ಇಡೀ ಊರಿಗೆ ಮಲ್ಲ ಪುದರ ಕನಪ್ಪೆ ಅಂದಂದು ಸೈನಿಕ ಪಾತ್ರಾತು ಪುದರ್ ಮಲ್ಪೆರತ್ತು ಪ್ರಾಣ ದೆಪ್ಪರೆ ದಿಕ್ಕೆಲ್ದಿದ್ರು ಉರ್ತು ಸೈಪಿನೆಂಕ್ ಒಂಜೆ ಆಸೆ ನಮಗೆ ಕಲ್ತದು ಎಟ್ಟು ಜನ ಅವಡು ಓದಿಲ್ಲಂಬೆ ಜೋರು ಓದಲ. ನಮ್ಮ ಆಹಾರ ಪದ್ಧತಿ ಸಂಪ್ರದಾಯ ನಾವು ರಡ್ಡುಲ ಒಂಜೆ ನೀ ನಮ್ಮೆಲ ಕರೆಂಟುಲ ಹೊರ ಪೋಂಡ ಏಪ ಬರ್ಪುಂಡು ಬಂಡ್ರಾಪುಚಿ ಮನೆ ಕುಲ್ಲು ಉಲೈ ಬಲ ಒನಸ್ ಪಾಡ್ವೆ ಈರ್ಲ ಬಲೆ ವನಸ್ಸು ಮಲ್ಪುನಿ ಜೆಪ್ಪುನಿ ಆತೆ ಪೊಯ್ ಗೌಡ ಗೌಡ ನಿನ್ನ ಕೊಲ್ಲೋಕೆ ಸಜ್ಜು ಮಾಡ್ಯಾನ. ಹೋಗು ಇಲ್ಲಿಂದ ಹೋಗು. ನಿನಗೆ ಹೆದರಿಕೆ ಆದ್ರ ನೀ ಹೋಗು. ನೀನ್ ಬಿಟ್ಟು ನಾ ಹೆಂಗ್ ಹೋಗ್ಲಿ? ಇಲ್ಲ, ನಾ ಹೋಗಕ್ಕಿಲ್ಲ. ಹೋದ್ರ ಜೋಡಿ ಹೋಗೋಣ. ರಂಗದ ಮೇಲೆ ನಟಿಸುವ ಕಲಾವಿದನೊಬ್ಬನ ಪಾತ್ರದ ಪರಕಾಯ ಪ್ರವೇಶ ತುಳುವಿನ ವಸಾಯದಲ್ಲಿ ಎದುರು ನಿಂತಿದೆ.
ಮುಖಕ್ಕೆ ಬಣ್ಣ ಹಚ್ಚಿ ಪಾತ್ರಕ್ಕೆ ತಕ್ಕಂತೆ ವೇಷಭೂಷಣಗಳನ್ನ ತೊಟ್ಟು ಒಂದು ಪಾತ್ರಕ್ಕೆ ಜೀವಂತಿಕೆ ಕೊಡುವ ವ್ಯಕ್ತಿಯ ಪಾತ್ರದ ಪರಕಾಯ ಪ್ರವೇಶದಿಂದಾಗಿ ಆತನ ಹಾವಭಾವದ ಬದಲಾವಣೆ ಆತನ ಜೀವನವನ್ನ ಎಂತಹ ಸ್ಥಿತಿಗೆ ಕೊಂಡೊಯ್ಯುತ್ತದೆ, ಜೊತೆಗೆ ನಾಟಕದ ಮೇಲಿನ ಪ್ರೀತಿ, ಆತನ ಹೆತ್ತವ್ವಗೆ ಇರುವ ನಾಟಕದ ಗೀಳು, ಗಂಡ ಹೆಂಡತಿಯ ವೈಮನಸ್ಯ, ಮಕ್ಕಳ ಮೇಲೆ ಬೀಳುವ ಪ್ರಭಾವ ಇವೆಲ್ಲವೂ ಹೊಸಾಯ ತುಳು ಸಿನಿಮಾದಲ್ಲಿ ಪ್ರಶ್ನೆಗಳ ರೂಪದಲ್ಲಿ ಮೂಡಿಬಂದಿದೆ. ಅಂಚಂಡ ಪುಟ್ಟೆ ಪುಟ್ಟಿನಂಡಲೆಂಚ ಜೋಕ್ಲೆನು ಪುಟ್ಟಾಂಡ ಮಾತ್ರ ಆಣು ಪಂದ ಆಪುಜಿ ಎತ್ತೋ ಸಾರಿ ಪಂಡೆ ಈ ಪೊಣ್ಣು ವೇಷ ಪಾಡ್ನೇನು ಬುಡ್ಲೆ ಬಂದು ಇರೇನ್ ತೂಂಡ ಆಣು ಪಂಪನ ಭಾವನೆನೆ ಬರ್ಪುಜಿ. ಓ ಉಂದುವಾ ವಿಷಯ ಉಮಾ ಯಾನ್ ಕಲಾವಿದೆ ವಾ ಪಾತ್ರ ಕೊಂಡಲ ಮಲ್ಪೊಡು ಮಾತಿರ್ಲ ಅಂಚೇನೆ ಯಾನ್ ಪೊಣ್ಣನ ಪಾತ್ರ ಮಲ್ಪೆ ಆತೆ ಹೌದಾಯೇ ಬೇತೆ ವಾ ಪಾತ್ರಲ್ಲ ಇಜ್ಜ ನಟನೆ ಪನ್ಪಿನ ಎನ್ನ ನೆತ್ತಿರಡೆ ಬೈದಿಂದು ಉಮಾ ಏ ಉಮಾ ನಿಕ್ಕೋಸ್ಕರ ಯಾನ್ ದಾದ ಪೋಡಲ್ಲ ಮಲ್ಪೆ ದಾಯೆ ಯಾನಿಕ್ ಇಷ್ಟ ಇಜ್ಜ ಇಷ್ಟ ಇಜ್ಜಿಂಡ ಇರ್ನಂಚಿನ ನಾಟಕ ಕಲಾವಿದನು ಯಾನ್ ಮದ್ಮೇನ ಅತ್ವಾಯೆ ಆಂಡ ಈ ರೀತಿ ಮಲ್ಪನ ರೀತಿ ಎಂಕ್ ಒಂಚೂರ್ಲ ಇಷ್ಟ ಆಪುಜಿ. ಉಮಾ ಬೇರೆದ ಇಲ್ಲ ತುಲಾಯಿ ಕಟದೀನ ಬಲೆಕೂಲುಲಾಯಿ ತಿಕ್ಕದವ ತಾಡಡತ ಜೀವ ತಿಕ್ಕದವ ತಾಡಡತೋ ರಾದ ಬತ್ತಿನ ಮೆಂಪೂರಿ ಬಲ್ಪೂನು ಪಸರಿನ ಪಗ ಲಗದ ಬತ್ತಿಲ ಕಾಡತೋ ಜೀವ ಲಗದ ಬತ್ತಿಲ ಕಾಡತೋ ಪುಟುದು ಬತ್ತಂಡು ಯೋಚನೆ ಕಟ್ಟದು ಪಾಡದು ರೆಕ್ಕೆಲೆ ರಾಪೆ ರಾವಂದೆ ಬಕೊರ ಬೂರುಂಡು ತೂತ ಎರಿತಾರಾಶಿ ಸುತ್ತಲ ಕತ್ತಲ ಸುತ್ತಲ ಕತ್ತಲ ಇಂಚಿನ ಪರಿಸ್ಥಿತಿ ಯಾ ದಾದ ಮಲ್ಪುಡುಪನ ಮಾತಿರ್ಲ ಏನಂತೋದು ಮಕ್ಕರ್ ಮಲ್ತೊಂದುಲ್ಲೇರು ಒಟ್ಟಿಗೆನ್ನ ಬೊಡಿದಿಲ್ಲ ಸೇರ್ದ ಅವು ಈ ಎನ್ನೊಂದಿನ ಆತೆ ಈಯೋರಿ ಕಲಾವಿದೆ ನಿನ್ನಡ ವಾ ತೊಂದರೆಲ್ಲ ಇಜ್ಜಿ ಊರ್ ದಕ್ಕಲು ದಾದ ಬೋಡಂಡಲ ಪನೆಡು ಕೃಷ್ಣಪ್ಪ ಆಂಡ ಇಲ್ಲಡು ಹೊಡೆದಿ ಬಕ್ಕ ಮಗಕ್ಕೆ ಇಂಚೆನೆ ಎನ್ನೆರ ಸುರು ಆಂಡ ಯಾನ್ ದಾದ ಮಲ್ಪೊಡುಪನು ಯಾನ್ ಪನೊಂದಿಜ್ಜೆನ ದಾದಾತನ್ ನಿಕ್ ಶಾಲೆಗೆ ಪೋಪುನ ಬಾಲೆವರಿ ಉಲ್ಲೆ ತೂಲ ನಿನ್ನ ಕೈಕ್ಲೇನು ಎನ್ನ ಕೈ ತುಲ
ಎಂಚ ಉಂತುದ ಯಾನುತ್ತದಿನ ಎಂತುಲ ಎಂಕಲ ನಿಕ್ಕಲ. ದಶಕಗಳ ಇತಿಹಾಸ ಹೊಂದಿರುವ ನಾಟಕವನ್ನ ಉಳಿಸಿಕೊಂಡು ಹೋಗುವ ಕಲಾವಿದರಲ್ಲಿ ಒಬ್ಬ ಸ್ತ್ರೀವೇಷಧಾರಿ ಕಲಾವಿದನ ಬದುಕಿನ ಹಂದರವನ್ನೊಳಗೊಂಡ ಈ ಚಿತ್ರ ಉತ್ತಮ ಸಂದೇಶದೊಂದಿಗೆ ಮೂಡಿಬಂದಿದೆ. ನಾಟಕದ ಮುಖೇನ ಹಾಸ್ಯದ ಜೊತೆಗೆ ಸಮಾಜಕ್ಕೆ ಉತ್ತಮ ಸಂದೇಶ ಕೊಡುವ ಕಲಾವಿದನನ್ನ ಸಮಾಜ ಯಾವ ರೀತಿ ನೋಡುತ್ತೆ, ಒಬ್ಬ ವ್ಯಕ್ತಿಯ ಹಾವಭಾವದ ಕುರಿತಾಗಿ ಬೆನ್ನ ಹಿಂದೆ ಮಾತನಾಡುವ ಜನಗಳು, ಕೀಳು ಭಾವನೆಯನ್ನ ಹೊತ್ತವರ ನಡುವೆ ಸಮಾಜ ಕಲಾವಿದನನ್ನ ನೋಡುವ ರೀತಿ, ಅದು ಆತನ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ, ಜೊತೆಗೆ ಒಬ್ಬ ನಾಟಕ ಕಲಾವಿದನಾಗಿ ಸಮಾಜದಿಂದ ಬರುವ ಪ್ರಶ್ನೆಗಳಿಗೆ ಉತ್ತರವೂ ಸಿಗದೆ ತಾನೊಬ್ಬ ಕಲಾವಿದನಾಗಿ ಬದುಕಬಲ್ಲೆನಾ, ಈ ಸಮಾಜದ ದೃಷ್ಟಿಕೋನವನ್ನ ಸಹಿಸಬಲ್ಲೆನಾ ಎಂಬ ತೊಡಕಿನ ಜೀವನದ ಕಥೆಯು ಇದಾಗಿದೆ. ರಾಮಣ್ಣ ತಾದಂಡು ಏರಂಡ ದಾಲ ಪಂಡೇರ ಪನ್ಪೇರು ಪನ್ಪುನಾಕುಲೆ ఇల్లడిత్తినకులు పనిపేరు పిదైపోండా సాతిడు పోపి పనిపినకులు పనిపేరు ఊరుడు మాటెల్ల పనిపేరు సాకాతు నీకు ನನ್ನ ಹೆಂಗ ತಡತಂಡ್ರೆ ಆಪುಜಮ್ಮ ಸೈಪುನ ಮಾತ್ರ ಒರಿದಿನ ಒಂಜೇ ಸಾದಿ ಯಾ ಸೈಪೆ మరలర్లక మల్పొచ్చి దాదాతుండు ஆமா எங்க மரல சுராத்துண்டு மண்ணு மெத்துன கைட்டு பண்ண முட்டையரு சுருமல் தேத்தே ஆ பொறுத்துடு எங்க மரல சுராத்துண்டு எங்க மரல சுராத்துண்டம்மா எங்க மரல சுராத்துண்டு புடாமா இரானு மரல சுராத்துண்டு ಅಯ್ಯೋ ಅಯ್ಯೋ ಮಾಮಿ அம்மா அம்மா అమ్మ దాదాడమ్మ నీకు అమ్మ అమ్మ దారి తెమ్మలతుందిಲ್ಲ దాదాడమ్మ అమ్మ అమ్మ ఎన్న తప్పండమ్మ అమ్మ పోదు నీరు కన్నా అమ్మ 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 సమాధానం అవుతుంది అమ్మ 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 ಹಲವಾರು ಪ್ರಶಸ್ತಿಗಳ ಮುಡಿಗೇರಿಸಿದ ಈ ಹೆಮ್ಮೆಯ ಚಿತ್ರವು ಎ.ವಿ. ಜಯರಾಜ್ರವರ ಅದ್ಭುತ ಕಥೆ ನಿರ್ದೇಶನದಲ್ಲಿ ಮೂಡಿಬಂದಿದೆ. ರಂಗಬದುಕಿನ ಗೋಳಿನ ಈ ಸಿನಿಮಾವು ಸುನೀತಾ ಕ್ರಿಯೇಷನ್ಸ್ ಬೆಂಗಳೂರು ಮತ್ತು ವಿ4 ಸ್ಟ್ರೀಮ್ನ ಪ್ರೊಡಕ್ಷನ್ನಲ್ಲಿ, ಜೊತೆಗೆ ಮಹಾಬಲೇಶ್ವರ ಹೊಳ್ಳಾರವರ ಛಾಯಾಗ್ರಹಣ ಹಾಗೆ ಸುಬ್ರಹ್ಮಣ್ಯ ಹೊಳ್ಳಾರವರ ಸಂಕಲನದೊಂದಿಗೆ ತಯಾರಾಗಿದೆ. ಹದಮಿದವಾದ ಸಂಗೀತವನ್ನೊಳಗೊಂಡ ಒಸಾಯ ಸಿನಿಮಾಗೆ ಟಿ.ಜಿ. ಗೋಪಾಲಕೃಷ್ಣರವರು ಸಂಗೀತವನ್ನ ನೀಡಿದ್ದು, ಜಗನ್ ಪವರ್ ರವರ ಸಾಹಿತ್ಯ, ಸಂಭಾಷಣೆ ಸಹ ನಿರ್ದೇಶನದಲ್ಲಿದೆ ಈ ಸಿನಿಮಾ. ಇನ್ನು ಈ ಸಿನಿಮಾವು ಖ್ಯಾತ ನಟರ ಅದ್ಭುತ ನಟನೆಯೊಂದಿಗೆ ಮೂಡಿಬಂದಿದೆ. ರಾಮಣ್ಣ ರಾಮಣ್ಣ ಎಂಕದಿಲ್ಲ ಅಯ್ಯೋ ರಜ್ಜನೆಲ್ಲ ಪಂಡಿನ ಪಾತ್ರಕ್ಕೇನು ಜೇರು ಓ ರಾಮಣ್ಣ ಪಿದಡ್ ರಾಮನ್ ಯಾ ಕುಲ್ಲಮ್ಮ ಬೇಗ ಬತ್ತು ಬಿಡು. ಬರೋಡಾ ಏ ರಮಣ್ಣ, ಈ ಸಲ ಜಾತ್ರೆಗೆ ಬಹು ನಾಟಕ. ಪುಟ್ಟ ಹುಷಾರು. ಈ ದಾಯ ಬೇಲೆ ಮಲ್ಪೆರೆ ಪೋಯಿನಿ ಏ ಸಲ ಪಂಡಲ ಕೇನು ಜತಾಯಿ ಅವ ಅಂಚತ್ತು ಮಗ ಅಮ್ಮ ಇಂಕೋಸ್ಕರ ಏತ್ ಭಂಗ ಬೈದ
ಕುಲ ಕಸಬು ಪಣದು ಒಂಜಿ ದಿನಲ ಈ ಮನೆ ಪಂದೆ ಕುಲ್ದುಜ ಅಂಚಪ್ಪ ನಡ ಮಗ ಹೌದಾದ ಅವ ತಾತಿಗೆ ಪೋಂದಿತ್ತಂಡು ಅಂಡ ಈ ಮಾತ್ರ ಆ ಬೇಲೆ ಮಲ್ಪರ ಬಲ್ಲಿ ಇದಾದೆತ್ತಿನಲ್ಲ ನಾಟಕಡು ಮಲ್ಲ ಕಾಲ ಮಲ್ಲ ಪುಧರ್ ಮಲ್ಪೊಡು ಆವನ ಆವಮ್ಮ ಯಾ ನಿನ್ನ ಆಸೆದ ಲೆಕ್ಕನೆ ಮಲ್ಲ ಕಲಾವಿದೆ ಆಪೆ ಆದೇ ಆಪೆ ಅಮ್ಮ ಇತೆಂಚುಂಡು ಎಂಕದಾದಾತಂಡು ತುಲ ಬಂಡೆ ಕಲ್ಲ ಕೊಲ್ಲೆ ಕರ್ಮದ ಕರ್ಮದ ಕೆಮ್ಮು ಬೋಂಡ ಯಾವು ಬೊಕ್ಕದಾಲಾತಜಿ. ತುಳುನಾಡ ರತ್ನ ಬಿರುದಾಂಕಿತ ದಿನೇಶ್ ಅತ್ತಾವರರವರ ನೈಜ ನಟನೆಯೊಂದಿಗೆ ಜೊತೆಗೆ ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್, ಚೇತನ್ ರೈಮಾಣಿ, ಮಾನಸಿ ಸುಧೀರ್, ನಾದಾ ಶೆಟ್ಟಿ ಮೊದಲಾದವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಮಸ್ಕಾರ. ದಾದ ವಿಶೇಷ ಎನ್ನ ಮಗಳು ಫಸ್ಟ್ ಕ್ಲಾಸ್ ಪಾಸ್ ಆತಾಳು ಅಂಚೆ ದೇವರಿಗೆ ಪರಕೆ ವರ್ಕಾಂದು ಅಂದ ಡಿಸ್ಟ್ರಿಕ್ಟ್ ಪಾಸ್ ಆತನ ಮಸ್ತ್ ಸಂತೋಷ. ದುಂಬಗ್ ದಾತ ಮಲ್ಪಡೊಂದುಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಬರುತ್ತೆ ದುಂಬುಗು ಎಂಜಿನಿಯರ್ ಮಲ್ಪೊಡು ಬಂದುಲ್ಲ ಎಡ್ಡೆ ಮಲ್ತದ ಓದು ದೇವರ ಎಡ್ಡೆ ಮಲ್ಪಡೆ ಸರಿ ರಿಪೀಟ್. ಹೊರ ಸರಿ ಮಲ್ಪು ಮಾರೆ. ಲಗ್ನ ಆದಾಗಿಂದ ನಾನು ಉಂತಾವಪ್ಪ ಉಂತಾವ್ ಇಂಚಾಂಡ ನಾಟಕನು ಉಂತವನ ನೆಡ್ಡೆ ಈ ಪಾತ್ರನು ರಾಮಣ್ಣ ಮಲ್ತ ನೆಡ್ಡೆ ಅವಂದೈನ ಪಾತೆರ ಅವಂದಂದಂದಂದು ಮಾಸ್ಟ್ರೆ ರಾಮಣ್ಣ ಜನ ಎಂಕುಲ್ಲ ಬರ್ಪುಜ ರಾಮಣ್ಣ ಪಾತ್ರ ಮಲ್ಪುಂಡ ಯಾನ್ ಪಾತ್ರ ಮಲ್ಪುಜಿ ಆತೆ. ನಮಸ್ಕಾರ ಮಾಸ್ಟ್ರೆ ಬಲೆ ಕುಲ್ಲೆ. ಎಂಚ ನಡತೊಂದುಂಡು ದಾದ ಮಲ್ಪುನು ಮಾಸ್ಟ್ರೆ ಇತ್ತ ತೂಲೆ ಈ ಕೃಷ್ಣಪ್ಪೆ ಕೂಡ ಪಾತ್ರ ಮಲ್ಪುಜಿಗೆ ತೂಲೆ ಯಾನ್ ರಾಮಣ್ಣ ನಡೆ ಪೋದಿತ್ತೆ ಇತ್ತ ಇಂಬೆಲ ಮಲ್ಪುಜಿನ ಪನ್ನೊಂದುಲ್ಲೇನಾ. ಛೇ ನಾನು ಒರಿದಿನ ಕೆಲವೇ ದಿನ ಇತ್ತೆ ಮಲ್ಪುನ ನಾಟಕವನ್ನು ಕೈ ಬಿಡ್ಡ ಎಂಚ ಪಂಡ ನಮ್ಮ ಕರಿನ ವರ್ಷ ಪ್ರಾಕ್ಟೀಸ್ ಮಲ್ತಿತ್ತ ಕಾಳಿದಾಸ ಐನೇ ಮಲ್ತಂಡ ಎಂಚ ಮಾತೆರೆಗಳ ಸಂಭಾಷಣೆ ಬಾಯಿಪಾಠ ಉಂಡು ಆಂಡ ರಾಮಣ್ಣ ಬಿಟ್ಟು ಪಾತ್ರ ಮಲ್ತಿರತ. ಓ ಅವೇನೇ ಪನ್ಪುನು ಮಾತೆರ್ಲ ಸೇರಿದ ರಾಮಣ್ಣನ ಇಲ್ಲಗ ಪೋಯಿ ಅಯ್ಯನ ಒಪ್ಪಿಸಗ ಅಂದವು ಸರಿ ಸರಿ ಯಾನ್ಲ ನಿಕ್ಲೊಟ್ಟಿಗೆ ಬರ್ಪೆ ಅವ್ ಮಾಸ್ಟ್ರೆ ಎಲ್ಲೇನೆ ಪೋಯಿ ಸರಿ ಅಂಚಂಡ ಯಾನ್ ಬರೋಡಾ. ಸರಿ ನಮಸ್ತೆ 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 ನಮಸ್ಕಾರ. ವಿ4 ಸ್ಟ್ರೀಮ್ನ ಸಹ ನಿರ್ಮಾಣದಲ್ಲಿ ಬರುತ್ತಿರುವ ತುಳು ಚಲನಚಿತ್ರರಂಗದಲ್ಲಿ ವಿಶಿಷ್ಟ ಸ್ಥಾನ ಪಡೆಯಬಲ್ಲ ವಸಾಯ ತುಳು ಸಿನಿಮಾ ರಂಗದಲ್ಲಿ ವಿಶಿಷ್ಟ ಛಾಪನ್ನ ಪಡೆದುಕೊಂಡಿದೆ. ಕನ್ನಡ, ಹಿಂದಿ ಹೀಗೆ ಬೇರೆಲ್ಲ ಭಾಷೆಗಳ ಸಿನಿಮಾಗಳನ್ನ ಪ್ರೋತ್ಸಾಹಿಸುವ ವಿಶಾಲ ಹೃದಯಿ ತುಳು ಭಾಷಿಕರು ನಮ್ಮ ಭಾಷೆಯ ಸಿನಿಮಾಗಳು ಕೂಡ ಯಾವುದೇ ಭಾಷೆಗಿಂತ ಕಡಿಮೆ ಇಲ್ಲ ಎಂಬುದು ಈ ಸಿನಿಮಾದ ಮುಖಾಂತರ ನೋಡಬಹುದಾಗಿದೆ. ಇನ್ನು 70ರ ದಶಕದ ನಾಟಕ ರಂಗದ ವೈಭವ, ಅಭಿಮಾನ, ಗೌರವದ ಕಥಾಹಂದರವನ್ನ ಹೊಂದಿರುವುದು ಈ ಸಿನಿಮಾದ ಇನ್ನೊಂದು ವಿಶೇಷತೆಯಾಗಿದೆ. ಕಲಾತ್ಮಕ ಬದುಕಿನ ಕಲಾ ಜೀವನವನ್ನ ಎಳೆಯಾಗಿ ಬಿಚ್ಚಿಟ್ಟ ಈ ಸಿನಿಮಾವು ಎಲ್ಲ ಕಲಾವಿದರ, ಮುಖ್ಯವಾಗಿ ಸ್ತ್ರೀ ವೇಷಧಾರಿಗಳ ಜೀವನದ ಕಥೆಯಾಗಿದೆ.
ಕಲಾವಿದರನ್ನ ಒಂದು ಪಾತ್ರಕ್ಕೆ ಜೀವ ನೀಡುವ ಪಾತ್ರಧಾರಿಗಳನ್ನ ಗೌರವಿಸೋಣ. ಕಲಾಮಾತೆ ಶಾರದೆಯನ್ನ ಪೂಜಿಸಿ ಬಣ್ಣ ಹಚ್ಚುವ ಪ್ರತಿಯೊಬ್ಬ ಕಲಾವಿದರನ್ನ ಪ್ರೋತ್ಸಾಹಿಸೋಣ ಎಂದು ಆಶಿಸುತ್ತಾ ಹೊಸ ಕಥೆಯೊಂದಿಗೆ ನಮ್ಮೆಲ್ಲರ ಮುಂದೆ ಅಕ್ಟೋಬರ್ 23ರಂದು ವಿ4 ಸ್ಟ್ರೀಮ್ನಲ್ಲಿ ಸ್ಟ್ರೀಮಿಂಗ್ ಆಗಿ ಬರಲಿದ್ದು ಒಂದು ಉತ್ತಮ ಸಂದೇಶವನ್ನ ಹೊತ್ತು ತರುತ್ತಿರುವ ಈ ಸಿನಿಮಾ ತಂಡಕ್ಕೆ ನಮ್ಮೆಲ್ಲರ ಸಂಪೂರ್ಣ ಸಹಕಾರವಿರಲಿ ಎಂದು ಹೇಳುತ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಇದು ಮುನ್ನುಡಿ ಮುನ್ನಡೆಗಾಗಿ.